ತುಳುನಾಡಿನಾದ್ಯಂತ ಈಗ ಎಲ್ಲಿ ಹೋದ್ರೂ ಎಲ್ಲೆಲ್ಲೂ ಬರೀ ಪೆನ್ಸಿಲ್ ಬಾಕ್ಸ್ ಜನರ ಬಾಯಲ್ಲಿ ಮಾತ್ರವಲ್ಲ, ವಾಹನಗಳು, ಅಂಗಡಿ, ಬಸ್ ಸ್ಟ್ಯಾಂಡ್ ಹೀಗೆ ಹೋದಲ್ಲೆಲ್ಲ ಪೆನ್ಸಿಲ್ ಬಾಕ್ಸ್ನ ಪೋಸ್ಟರ್ಗಳೇ ರಾರಾಜಿಸುತ್ತಿದೆ. ಈ ಮಟ್ಟಕ್ಕೆ ಅದ್ದೂರಿಯಾಗಿ ಪ್ರಚಾರದಲ್ಲಿ ತೊಡಗಿದೆ ಪೆನ್ಸಿಲ್ ಬಾಕ್ಸ್ ಟೀಮ್. ಈ ಹಿಂದೆ ಕೋಸ್ಟಲ್ ವುಡ್ ನ ಬ್ರ್ಯಾಂಡ್ ಗಿರ್ಗಿಟ್ ಚಿತ್ರಕ್ಕೆ ಪ್ರಮೋಷನ್ ಮಾಡಿರೋ ಟೀಮ್ನ ಸದಸ್ಯರೇ ಪೆನ್ಸಿಲ್ ಬಾಕ್ಸ್ ನ ಔಟ್ಡೋರ್ ಪ್ರಚಾರದಲ್ಲಿದ್ದಾರೆ. ಹೀಗಾಗಿ ಪೆನ್ಸಿಲ್ ಬಾಕ್ಸ್ ನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳೇ ಇವೆ. ಇನ್ನು ಚಿತ್ರದ ಬಗ್ಗೆ ಹೆಚ್ಚಾಗಿ ಹೇಳುವ ಅಗತ್ಯವಿಲ್ಲ, ಏಕೆಂದರೆ ಈಗಾಗಲೇ ಚಿತ್ರದ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆಯಾಗಿದ್ದು ಇದರ ಕ್ವಾಲಿಟಿಯೇ ಚಿತ್ರದ ಶ್ರೀಮಂತಿಕೆಯ ಬಗ್ಗೆ ತಿಳಿಸುತ್ತೆ. ಇನ್ನು ಕೋಸ್ಟಲ್ ವುಡ್ ನ ದಿಗ್ಗಜರಾದ ಅರವಿಂದ ಬೋಳರ್ ಮತ್ತು ಭೋಜರಾಜ ಮಂಜೂರ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರೋದ್ರಿಂದ ತುಳು ಚಿತ್ರಾಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಏಕೆಂದರೆ ಇವರ ಅಭಿನಯದ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಮ್ಮಿನೇ. ಇನ್ನು ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಗಿದ್ದ ದೀಕ್ಷಾ ರೈ ಮತ್ತು ಸಮೃದ್ಧ ರೈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಮಿಂಚಿದ್ದಾರೆ. ಬಾಲ್ಯದ ವಿದ್ಯಾರ್ಥಿ ಜೀವನ, ಶಿಕ್ಷಣ ವ್ಯವಸ್ಥೆ, ಪೋಷಕರು ಹೀಗೆ ಪ್ರತಿಯೊಬ್ಬರ ಜೀವನಕ್ಕೆ ಹತ್ತಿರವಾಗಿರೋ ಚಿತ್ರ ಇದಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಪೆನ್ಸಿಲ್ ಬಾಕ್ಸ್ ಇಷ್ಟವಾಗುತ್ತೆ. ಭಿನ್ನ ವಿಭಿನ್ನತೆಗೆ ಸಾಕ್ಷಿಯಾಗಿರೋ ಪೆನ್ಸಿಲ್ ಬಾಕ್ಸ್ ಇದೇ ನವೆಂಬರ್ 29ರಂದು ರಾಜ್ಯಾದ್ಯಂತ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.